ಹಾಯ್ ಎಲ್ಲರಿಗೂ. ಇವತ್ತು ನಾವು ಮೆಹಂದಿ ಫಂಕ್ಷನ್ಗೆ ಬಂದಿದ್ದೇವೆ. ನಾವು ಇಲ್ಲಿಗೆ ಬರುವಾಗ ಮದುಮಗಳ ಫೋಟೋಶೂಟ್ ನಡೆಯುತ್ತಿತ್ತು. ಮದುವೆ ಮನೆಯನ್ನು ಪ್ರವೇಶಿಸುವಾಗ ವೆಲ್ಕಮ್ ಟು ದ ಮೆಹಂದಿ ಸೆರೆಮನಿ ಆಫ್ ಜೋಸ್ನಾ ಅಂತ ಬರೆದಿದ್ರು. ಮತ್ತು ಮದುವೆ ಮನೆಯನ್ನು ಆರ್ಟಿಫಿಷಿಯಲ್ ಹೂಗಳಿಂದಲೂ ಮತ್ತು ಲೈಟಿಂಗ್ಗಳಿಂದಲೂ ಬಣ್ಣ ಬಣ್ಣದ ಲೈಟಿಂಗ್ಗಳಿಂದಲೂ ಸಿಂಗರಿಸಿದ್ರು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಮದುವೆ ಮನೆಯಲ್ಲಿ ತುಂಬ ಬಂಧು ಮಿತ್ರರು, ಕುಟುಂಬದವರು ಮತ್ತು ಫ್ರೆಂಡ್ಸ್ಗಳು ಎಲ್ಲರೂ ಬಂದು ಸೇರಿದ್ರು. ಬಂದವರಿಗೆ ತಂಪಾದ ಪಾನೀಯದ ವ್ಯವಸ್ಥೆ ಕೂಡ ಇತ್ತು. ನಾವು ಪೈನಾಪಲ್ ಜ್ಯೂಸನ್ನು ಕುಡಿದೆವು. ನೋಡಿ, ಇದು ದೇವರ ಕೋಣೆ. ಎಲ್ಲರೂ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ಮೆಹಂದಿಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ಬಂಧು ಮಿತ್ರರು, ಕುಟುಂಬದವರು ಎಲ್ಲರೂ ಆಗಮಿಸಿದ್ರು. ಎಲ್ಲರ ಸಮ್ಮುಖದಲ್ಲಿ ದೇವರನ್ನು ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸಿದೆವು. ಮದುವೆ ಮನೆ ಅಂದರೆ ಎಲ್ಲರೂ ತುಂಬ ಸಂಭ್ರಮದಿಂದ ಖುಷಿಯಾಗಿ ಇರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಖುಷಿಯಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಈಗ ಮದುಮಗಳನ್ನು ಸ್ಟೇಜಿಗೆ ಕರೆತರುವಾಗ ದೀಪವನ್ನು ಬೆಳಗಿಸಿ ಒಬ್ಬೊಬ್ಬರೇ ಸಾಲಿನಲ್ಲಿ ಒಬ್ಬರು ದೀಪವನ್ನು ಹಿಡಿದುಕೊಳ್ಳುತ್ತಾರೆ, ಮತ್ತೊಬ್ಬರು ಮೆಹಂದಿಯ ತಟ್ಟೆಯನ್ನು ಹಿಡಿದುಕೊಳ್ಳುತ್ತಾರೆ, ಮತ್ತೊಬ್ಬರು ಮದುಮಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾರೆ. ಮತ್ತು ಎಲ್ಲರೂ ಬಂಧು ಮಿತ್ರರು ಕೂಡ ಅವರ ಹಿಂದೆ ಬಂದು ಸಾಲಾಗಿ ಬಂದು ಮದುಮಗಳನ್ನು ಸ್ಟೇಜಿಯವರೆಗೂ ಕರೆದುಕೊಂಡು ಬರುತ್ತಾರೆ. ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಇವರ ಮುಖದಲ್ಲಿ ಮೂಡುವಂತಹ ನಗುವನ್ನು ನೋಡುವುದೇ ಒಂದು ಚೆಂದ. ನೋಡಿ, ಈಗ ಮದುಮಗಳನ್ನು ಸ್ಟೇಜಿಗೆ ಕರೆದುಕೊಂಡು ಬರ್ತಾರೆ. ನಂತರ ಬಂದ ನೆಂಟರಿಷ್ಟರು ಮದುಮಗಳಿಗೆ ಬಂದು ಹರಸಿ ಫೋಟೋ ಎಲ್ಲ ತೆಗೆದುಕೊಳ್ಳುತ್ತಾರೆ.
ಲಾಸ್ ಆಗ್ತದೆ ಚೇಡು ಕುಲ್ಲಿ ಅಕ್ಷತ ಮೂಲ ಕೆಂಪು ಹಣ್ಣು ತೋಜೋಡು ಕೆಂಪು ಹಣ್ಣು ಸಂಜು ಆನ್ಸರ್ ಸರಿ ಬನ್ನಿ ಮಾರಲಿ ಆನ್ಸರ್ ಸರಿಯಾದ ಆನ್ಸರ್ ಅಂತ ಬಂಡದ ಬಾಗಿಲಿಗೆ ಏನೋಡದ ಬಾಗಿಲಿಗೆ ಏನೋಡ ಟಮಾಟೆಕಾಯಿ ಬನ್ನಿ ಅಕ್ಷಿತಾ ಲಾಸ್ಟ್ ಗೊಲ್ಪ ಹಾಯ್ ಫ್ರೆಂಡ್ಸ್ ವಿಶ್ ಮಾಡ್ಬಿಡಪ್ಪ ವಿಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಈ ಮಡಿಕೆ ಕೈಯ ಮುಂದೆ ಏನಿದೆ ಎಂತ ಕೈಯ ಮುಂದೆ ಏನಿದೆ ಕೈಯ ಮುಂದೆ ಎಂತ ಇದೆಯಾ ಹೇಳಿದ ಕೈಯ ಮುಂದೆ ಬಿರಿಲ್ಲ ತಮಾರ ಇದೆ ಬೆರಳು 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 ಕೈಯ ಮುಂದೆ ಏನಿದೆ ಬೆರಳು ಹೇಳೋ ಕೈಯ ಮುಂದೆ ರೇಖೆ ಇದೆ ಕೈಯ ಮುಂದೆ ರೇಖೆ ಇದೆ ಕೈಯ ಮುಂದೆ ಏನಿದೆ ಯಾ 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 ನೆಕ್ಸ್ಟ್ ಕ್ವಶನ್ ಯಾಯೇ ಯಾ 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 ಕೈಯ ಮುಂದೆಯ ಕೈತ ಮುಂದೆಯ ಕೋ ಕೋನ ಕೋನ ಕೋ ಕೋನ ಕೋ ಎಂಕೆ ಕೈಯ ಮುಂದೆ ಕೋ ಕೋ ಕೈ ಕೋ ಕೌ ಕೌ ಕೋ ಏ ಪ್ರೈಸ್ ನೆನಪಿಟ್ಟು ಕೊರ್ಲಿ ಅವ ಮನಗ ಕೈಯ ಮುಂದೆ ಕೋ ಇದೆ ಕಾಕಾ ಕೀಕಿ ಕೋಕೋ ಕೇಕೆ ಕೈ ಕೋ ಮನಸ್ಸು ಸ್ಟಾರ್ಟ್ ಆಡಿಗೆ ಚಾಡು ಅವರ ಕುಳ್ಳುಲೆ ಚಾಡು ಜೋಸ್ತಾ ಬಂದು ಬರುತ್ತಿದ್ದು ಏನ ಚಾಡು ಜೋಸ್ತಾ ಬಂದು ಬರುತ್ತಿನ ಅಕ್ಕಡೆ ಪ್ರೈಸ್ ಉಂಟು ಆಡಿಟ್ಟು ಚಾರ್ಜ್ ಆಡಿಟ್ಟು ಬರುತ್ತುಂಟು ಚೀಟ್ ಉಂಟು ನೆಟ್ ಜೋಸ್ನೆ ಅಮ್ಮ ನೆಡ್ತೋದು ಇಲ್ಲ ಯಾ ನೆಕ್ಸ್ಟ್ ಕ್ವಶನ್ ಆಸ್ಟ್ರೇಲಿಯಾ ಕನ್ನಡದಾದ ಬಂತೆ ಒಯ್ಕ ಒಯ್ಕಿಗೆ ಆಸ್ಟ್ರೇಲಿಯಾ ಕನ್ನಡದಾದ ಬಂತೆ ಆಸ್ಟ್ರೇಲಿಯಾ ವಸತಿ ಗೃಹ ಆಸ್ಟ್ರೇಲಿಯಾ ನೀವು ಹತ್ತಿರದಲ್ಲಿ ಇದ್ದೀರಾ ವಿದ್ಯಾರ್ಥಿ ನಿಲಯ ಆಲ್ಪಲ ಮಂಡ್ಯರ ಫಸ್ಟ್ ಬಾಯ್ ಫಸ್ಟಿಗೆ ಒಂದೊಂದು ಕ್ವಶನ್ ಕೋಣೆಗೆ ತುಳುಟುದಾದ ಬಂತೆ ಕೋಣೆಗೆ ರೂಮ್ ದಾದನ್ ಬಿತ್ತು ದಾದಮೆ ಬಂತೀರಿ ಕೋಣೆಗೆ ತುಳುಟುದಾದ ಬಂತೆ ಅದೇ 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 ಉಂಟು ಬಸ್ ಸ್ಟ್ಯಾಂಡ್ ತುಳುಟುದಾದ ಬಂತೆ ತಂಗುದಾಣ ತುಳುಟು ಏನಲ್ಲ ತುಳುಟುದಾದ ಬಂತೆ ಅವ್ರು ಬರುತ್ತಿದ್ದೀರಿ ಬಸ್ ಸ್ಟ್ಯಾಂಡ್ ತುಳುಟು ಹೋಪಿನ ಪ್ಲೇಸ್ ಮದಿ ಮಲ್ಗೊಡಿ
ಜಗಲಿ చెప్పు చెప్ప ಕುಂಟುಪಾಡಿನ ಮಲ್ಲು ಅತ್ತಿನ ಐದು ನಾದ ಬಂತಿರು ತುಳುಟು ಕುಡಾರ ಬಲ್ಲಿ ಅಜಕೋಲು ಸರಿ ಒಂಜೇದು ನೂದು ಮುಟ್ಟ ಇಂಗ್ಲಿಷ್ ಬರೆಯನಗ ಏತು ಸಲ ಏ ಬರ್ಪುಡು ಒಂಜೇದು ನೂದು ಮುಟ್ಟ ಬರೆಯನಗ ಏತು ಸಲ ಏ ಬರ್ಪುಡು ಜೀರೋ ಸಲ ಬರ್ಪುನೆ ಜೀ ಬಕದಾಯ ಪ್ರಶ್ನೆಗೆ ನನಗೆ ಸೀರೆ ತೊಟ್ಟಿದ್ದೀನಿ ಹಾಕ್ಲೇಗೆ ಸೀರೆ ತೊಟ್ಟಿದ್ದೀನಿ ಹಾಕ್ಲೇಗೆ ಸೀರೆಯಲ್ಲಿ ಏಳು ಆರು ಇಲ್ಲದಿದ್ದು ಹೇಳು ಆಜಿ ಹೇಳು ಅಮ್ಮ ರಾಜು ಜನ ಇದ್ದಾರೆ ಬನ್ನಿ ಹೇಳುಂಟ ಹೇಳಿ ನೆರಿ ತಿರ್ತು ಹೊಡ್ದೆ ಹೇಳಿದೆ ಹೇಳುಂಡು ನೆಕ್ಸ್ಟ್ ವಿಷಯ ಇವಾಗ ಡ್ಯಾನ್ಸ್ ಉಂಟು ಜೋಕ್ಲೇನ ಅವೆಲ್ಲ ತೂಡು ಮಾತೆಲ್ಲ ಕುಳೊಂದು ಕನಸ್ಕ ಇವಾಗ ಮಾತೆಲ್ಲ ಇಂಚು ಮಕ್ಕಳು ಕುಂದು ಜೋಕ್ನ ಡ್ಯಾನ್ಸ್ ತಗೊಂಡು ಸಡಗರ ಮೂರೆ ಮಣಿಪುಜದಾಗೆ ಪಣಿದಾನ ಪುಜದಾಗೆ ಬೈತಿರುವಾಗೆ ಪುಜದಾಗೆ ಸರಿಯಾನ ತುಡರಿದೊಡಗೆ ರಾತ್ರಿ ಪೂರ ಸುಗಿದೆ ಕಡಬಡಿ ಕವಿದೆ ಇಲ್ಲ ಕನ್ನಡ ಪಾಠ ಕಣ್ಣ ಕಣ್ಣ ಕಣ್ಣ
ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮದುಮಗಳು ಕೂಡ ಎಲ್ಲರೊಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡಿದ್ರು. ಇವರೆಲ್ಲರೂ ಒಂದು ವಾರದಿಂದ ಈ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವತ್ತು ಇವರು ಮಾಡಿದ ಡ್ಯಾನ್ಸ್ ಚೆನ್ನಾಗಿ ತುಂಬ ಸುಂದರವಾಗಿ ಡ್ಯಾನ್ಸ್ ಮಾಡಿದ್ರು ಇವರು ಎಲ್ಲರೂ ಕೂಡ ಸೇರಿ. ಮದುವೆ ಮನೆಯಲ್ಲಿ ಹೆಂಗಸರು ಒಳ್ಳೆಯ ಸಾರಿಗಳನ್ನು ಉಟ್ಟು ಅಲಂಕಾರವನ್ನು ಮಾಡಿ ಆಚೆ ಈಚೆ ಹೋಗುವುದನ್ನು ನೋಡುವುದೇ ಒಂದು ಚೆಂದ. ಸಾರಿ, ಫ್ಯಾನ್ಸಿ ಸಾರಿ ಉಡ್ತಾರೆ, ಮತ್ತು ಚೂಡಿದಾರ್ ಹಾಕ್ತಾರೆ, ಬೇರೆ ಬೇರೆ ವಿವಿಧ ವಿಧದ ಡ್ರೆಸ್ಗಳನ್ನು ಹಾಕ್ತಾರೆ. ಅದಕ್ಕೆ ತಕ್ಕ ಹಾಗೆ ಅಲಂಕಾರ ಕೂಡ ಮಾಡ್ತಾರೆ. ಈ ಮದುವೆ ಮನೆಗಳಲ್ಲಿ ಈ ಅಲಂಕಾರಗಳು ಬೇಕಾಗ್ತದೆ. ತುಂಬ ಚೆಂದ, ನೋಡಲಿಕ್ಕೆ ತುಂಬ ಚೆಂದ ಇವರು ಅಲಂಕಾರ ಮಾಡೋದೆಲ್ಲ. ನಂತರ ಬಂದ ನೆಂಟರಿಷ್ಟರು ಕೂಡ ಇವರ ಜೊತೆ ಡ್ಯಾನ್ಸ್ ಮಾಡಿದರು. ನಾವು ಕೂಡ 2 ಸ್ಟೆಪ್ ಹಾಕಿದೆವು ಇವರೊಟ್ಟಿಗೆ. ತುಂಬ ಖುಷಿ ಆಯಿತು. ಮತ್ತು ಫೋಟೋ ಎಲ್ಲ ತೆಗೆಸಿಕೊಂಡೆವು. ಜೋಕುಲು ಬರೋಟ Gracias.